ಸುರತ್ಕಲ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಪ್ರಕರಣವನ್ನ ಖಂಡಿಸಿ ಸುರತ್ಕಲ್ ಠಾಣೆಗೆ ಕ್ಯಾಂಪಸ್ ಫ್ರಂಟ್ ಮಂಗಳೂರು ಇಂದು ಮುತ್ತಿಗೆಯನ್ನ ಹಾಕಿತ್ತು. ಹಿಂದೂಗಳಿಗೊಂದು ಇತರರಿಗೆ ಬೇರೆ ಬೇರೆ ರೀತಿಯ ಕಾನೂನು ಮಾಡಬೇಡಿ, ಅಪರಾಧ ಮಾಡಿದರೆ ಎಲ್ಲರಿಗೂ ಶಿಕ್ಷೆಯನ್ನ ಕೊಡಿಸಿ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಓರ್ವ ದಕ್ಷ ಅಧಿಕಾರಿಯಾಗಿದ್ದಾರೆ. ಅವರ ಮೇಲೆ ಭರವಸೆಯನ್ನ ಇಡುತ್ತಿದ್ದೇವೆ. ಆರೋಪಿಗಳನ್ನ ಮರುಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ನೀಡುವಂತೆ ಸಿಎಫ್ಐ ಮುಖಂಡ ಅಶ್ರಫ್ ಒತ್ತಾಯಿಸಿದ್ದಾರೆ. ಇದೇ ವೇಳೆ ಮಳೆಯ ನಡುವೆಯೂ ಠಾಣೆಗೆ ಮುತ್ತಿಗೆ ಹಾಕುವ ಯತ್ನ ಕೂಡ ನಡೆಯಿತು. ಖಂಡಿತವಾಗಿಯೂ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇಂತಹ ಘಟನೆಯನ್ನು, ಇಂತಹ ದುಷ್ಕೃತ್ಯವನ್ನು ಖಂಡಿಸ್ತಾ ಇದೆ. ಸಂಘ ಪರಿವಾರದ ಇಂತಹ ಕೃತ್ಯಗಳು ಇನ್ನೂ ಕೂಡ ಮರುಕಳಿಸುವುದಾದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಹೋರಾಟ ಇನ್ನೂ ಕೂಡ ತೀವ್ರಗತಿಯಲ್ಲಿ ಹೋಗಲಿಕ್ಕಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈ ದೇಶದ ಕಾನೂನನ್ನು, ಈ ದೇಶದ ವಿದ್ಯಾರ್ಥಿಗಳನ್ನು ರಕ್ಷಿಸಲಿಕ್ಕಿರುವಂತಹ ಒಂದು ಕವಚ ಅಥವಾ ಒಂದು ಬೇಲಿ ಅಂತ ನಾವು ಕಲ್ತು ಬಂದಿದ್ದೇವೆ. ಆದರೆ ಇಲ್ಲಿ ಕಾನೂನು ಇನ್ನೊಂದು ರೀತಿಯಾಗಿದೆ. ಏನೋ ಗುಂಡಾಗಳಿಗೆ ಪೊಲೀಸರು ಸಹಾಯ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಹತ್ರ ಸೇರುವಂತಹ ಪ್ರದೇಶ जिंदाबाद, जिंदाबाद, कैंपस में जिंदाबाद।